ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇರುವ ಮಾದರಿ ಸಂಘ ಸಂಸ್ಥೆಗಳಲ್ಲಿ ಒಂದಾಗಿರುವ ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ರಕ್ತದಾನ ಶಿಬಿರ ನಗರದ ಉರ್ವ ಗಾಂಧಿನಗರ ಶಾಲೆಯಲ್ಲಿ ನಡೆಯಿತು. ರಕ್ತದಾನ ಶಿಬಿರವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸೆಕ್ರೆಟರಿ ಎಸ್ಎ ಪ್ರಭಾಕರ್ ಶರ್ಮಾ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಸಮಾಜದ ಮುಂದೆ ನಾವು ಬಂದು ರಕ್ತದಾನ ಮಾಡಿ ಎಂದು ಕೇಳ್ತಾ ಇರೋದರ ಉದ್ದೇಶ ಮಂಗಳೂರಿನ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ನಾವು ಉಚಿತವಾಗಿ ರಕ್ತವನ್ನ ಕೊಡ್ತಾ ಇರೋದು. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಆದರೆ ಬಡ ಜನರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಹೆರಿಗೆ ಸಂದರ್ಭದಲ್ಲಿ ಹೆಚ್ಚು ರಕ್ತದ ಅವಶ್ಯಕತೆ ಇರುತ್ತೆ, ಆದ್ರಿಂದ ರಕ್ತದ ಅಗತ್ಯವಿದೆ. ಪ್ರತಿಯೊಬ್ಬರು ರಕ್ತದಾನವನ್ನ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ನಮ್ಮ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಬರ್ತಾ ಇರತಕ್ಕಂತ ಎಲ್ಲ ಪೇಷಂಟ್ಸ್ಗಳಿಗೆ ನಾವು ಉಚಿತವಾಗಿ ರಕ್ತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದೇ ನಮಗೆ ಪ್ರೇರಣೆಯ ಮುಖ್ಯವಾಗಿರ್ತಕ್ಕಂಥ ಅಂಶ. ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ಲೇಡಿ ಗೋಶನ್ ಆಸ್ಪತ್ರೆಗೆ ಬಂದು ಅಲ್ಲಿ ಡೆಲಿವರಿ ಆಗ್ತದೆ, ಇದಾಗ್ತದೆ ಅಂಥವರೆಲ್ಲರಿಗೂ ಕೂಡ ಅಹೋರಾತ್ರಿ 24x7 ನಾವು ಲೇಡಿ ಗೋಶನ್ ಆಸ್ಪತ್ರೆಯಿಂದ ಲೇಡಿ ಗೋಶನ್ ಆಸ್ಪತ್ರೆ ಅಂತಹ ರೋಗಿಗಳಿಗೆ ನಾವು ಅದರಲ್ಲಿ ಆಧಾರ್ ಕಾರ್ಡ್ ಇದೆಯಾ, ನಿಮಗೆ ಐಡಿ ಇದ್ದಿದೆಯಾ ಅದೇನು ಕೇಳೋದಿಲ್ಲ. ಲೇಡಿ ಗೋಶನ್ಗೆ ಬರ್ತಕ್ಕಂಥ ಎಲ್ಲ ಪೇಷಂಟ್ಸ್ಗಳು ಕೂಡ ನಾವು ನಿರಂತರವಾಗಿ ಬ್ಲಡ್ಡನ್ನು ಕೊಡ್ತಾ ಬಂದಿದ್ದೇವೆ. ಬಳಿಕ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾ ರಾಜೇಶ್ ಬಿವಿ ಅವರು ಮಾತನಾಡಿ, ಜಗತ್ತಿನ ಅನೇಕ ಶ್ರೇಷ್ಠ ಸಂಶೋಧನೆಗಳಲ್ಲಿ ಮನುಷ್ಯನ ರಕ್ತವನ್ನ ಮನುಷ್ಯನಿಗೆ ಕೊಡಬಹುದು ಅನ್ನೋದು ಶ್ರೇಷ್ಠ ಸಂಶೋಧನೆ. ಅನೇಕ ಕಾರಣಕ್ಕೆ ರಕ್ತದ ಅವಶ್ಯಕತೆ ಇರುತ್ತೆ. ಅಪಘಾತ ಸಂದರ್ಭ ಮತ್ತು ಮುಖ್ಯವಾಗಿ ಹೆರಿಗೆಯ ಮುಂಚೆ ಮತ್ತು ಹೆರಿಗೆಯಾದ ನಂತರ ರಕ್ತಸ್ರಾವವಾದರೆ ರಕ್ತದ ಅಗತ್ಯವಿರುತ್ತೆ. ರಕ್ತದಾನವೊಂದು ಶ್ರೇಷ್ಠ ದಾನ ಅಂತ ಹೇಳಿದ್ರು. ಜಗತ್ತಿನ ಶ್ರೇಷ್ಠ ಸಂಶೋಧನೆಗಳಲ್ಲಿ ಮನುಷ್ಯನ ರಕ್ತವನ್ನು ಮನುಷ್ಯನಿಗೆ ದಾನದ ಮೂಲಕ ಕೊಡುವಂಥ ಒಂದು ವ್ಯವಸ್ಥೆ ದಟ್ ಇಸ್ ಎ ವೆರಿ ವೆರಿ ಬಿಗ್ ಸಂಶೋಧನೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ರು ಅಂತ ಹೇಳಲಿಕ್ಕೆ ಭಾಳ ಕಷ್ಟ. ಬ್ಲಡ್ ಒಬ್ಬರಿಂದ ಒಬ್ಬರಿಗೆ ಕೊಡಲಿಕ್ಕೆ ಆಗದೇ ಇರ್ತೀವಿ. ಹಲವಾರು ಸಂದರ್ಭಗಳಲ್ಲಿ ಬ್ಲಡ್ ಬೇಕಾಗುತ್ತೆ. 4 ಮುಖ್ಯ ಕಾರಣ ಯಾವುದು ಹೇಳಿ, ಈಗ ಕಾಮನ್ಲಿ ಎಲ್ಲರಿಗೂ ಗೊತ್ತಾಗುವಂಥ ಒಂದು ಆಕ್ಸಿಡೆಂಟ್ಸ್, ಯಂಗ್ಸ್ಟರ್ಸಿಂದ ಹಿಡಿದು ವಯೋವೃದ್ಧರ ತನಕ ದಿನನಿತ್ಯ ಆಕ್ಸಿಡೆಂಟ್ಸ್ಗೆ ಪೇಪರ್ ಓದಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೇನು ಆಗ್ತಾ ಇದೆ. ಸೊ ಅವರಿಗೆ ಖಂಡಿತವಾಗಿ ರಕ್ತ ಬೇಕೇ ಬೇಕು. ಇನ್ನು ಕೆಲವು ಕಡೆಗಳಲ್ಲಿ ತುರ್ತು ಶಸ್ತ್ರಚಿಕಿತ್ಸೆಗಳು, ಆಪರೇಷನ್ಸ್ ನಾವು ನೋಡ್ತೀವಿ ಓಟಿಗಳಲ್ಲಿ ಎಷ್ಟು ರಕ್ತ ಕೊಟ್ಟು ಸಾಕೋದು. ಇಲ್ಲಿ 100 ಬಾಟ್ಲು ಇವತ್ತು ನಾವು ಕಲೆಕ್ಟ್ ಮಾಡಿ ಹೋದರೆ ಒಂದೇ ದಿನದಲ್ಲಿ ಒಂದು ಪೇಷಂಟಿಗೆ ಖಾಲಿಯಾಗುವ ಸಂದರ್ಭಗಳು ಇರ್ತದೆ. ಅದು ಬ್ರೈನ್ ಇರ್ಬೋದು, ಎನಿ ಪಾರ್ಟ್ ಆಫ್ ಅವರ್ ಇದರಲ್ಲಿ. ಮೂರನೇದು ಸರ್ ಹೇಳಿದಾಗ ನಮ್ಮ ಲೇಡಿ ಗೋಶನ್ ಹೆರಿಗೆಗೆ ಬರುವ ಸಂದರ್ಭದಲ್ಲಿ PPH ಅಂತ ಹೇಳ್ತೀವಿ. APH ಇದೆ, PPH ಇದೆ. PPH ಅಂತ ಹೇಳಿದ್ರೆ ಹೆರಿಗೆ ಆದ ಮೇಲೆ ಆಗುವಂಥ ರಕ್ತಸ್ರಾವಗಳು. APH ಅಂತ ಹೇಳಿದ್ರೆ ಕೆಲವೊಮ್ಮೆ ಹೆರಿಗೆಯ ಮುಂಚೆ ಆಗುವಂಥ ರಕ್ತಸ್ರಾವಗಳು. ಇದು ಭಾಳ ಕಷ್ಟ. ಅವರಿಗೂ ಕೂಡ 18, 20, 25 ಬಾಟ್ಲಿ ರಕ್ತ ಕೊಡುವಂಥ ಪರಿಸ್ಥಿತಿಗಳು ಬರ್ತವೆ. ಸೊ ಅದರಿಂದ ಸರ್ ಹೇಳಿದಾಗೆ ರಕ್ತಕ್ಕೆ ಪರ್ಯಾಯವಾದದ್ದು ಯಾವುದೂ ಇಲ್ಲ. ಇನ್ನು ರಕ್ತದಾನ ಶಿಬಿರದಲ್ಲಿ ಅನೇಕ ಮಂದಿ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನ ಮಾಡಿದ್ದು, ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಈ ಕಾರ್ಯಕ್ಕೆ ಉತ್ತಮ ಶ್ಲಾಘನೆ ವ್ಯಕ್ತವಾಗಿದೆ. ಈ ಸಂದರ್ಭ ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ವಿಠೋಬಾ ನಿಲ್ಲಿಪಾಡಿ, ಗೌರವಾಧ್ಯಕ್ಷರಾದ ಡಾ ಬಿಜಿ ಸುವರ್ಣ ಸೇರಿದಂತೆ ಅಸೋಸಿಯೇಷನ್ನ ಸದಸ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, V4 ನ್ಯೂಸ್ 24/7 ಮಂಗಳೂರು.